ಗಣೇಶ ಚತುರ್ಥಿಯ ಸಂಭ್ರಮದಲ್ಲಿ ವಿಸರ್ಜನಾ ಮೆರವಣಿಗೆ ಸಾಕಷ್ಟು ವೈಭವದಿಂದ ಕೂಡಿರುತ್ತೆ. ವಿವಿಧ ಟ್ಯಾಬ್ಲೋಗಳ ಮೂಲಕ ಗಣಪತಿಯ ವಿಸರ್ಜನಾ ಮೆರವಣಿಗೆ ಸಾಗುತ್ತೆ. ಆದರೆ ಇಲ್ಲೊಂದು ಕಡೆ ಗಣಪನ ವಿಸರ್ಜನೆಗಾಗಿ ಆ ಊರಿನ ಜನ ಮರದ ರಥವನ್ನೇ ನಿರ್ಮಾಣ ಮಾಡಿದ್ರು. ಈ ಕುರಿತ ಒಂದು ವರದಿ ಇಲ್ಲಿದೆ. ದಕ್ಷಿಣ ಕನ್ನಡದಲ್ಲೊಂದು ವಿಶಿಷ್ಟ ಗಣಪನ ಉತ್ಸವ. ಗಣೇಶನ ವಿಸರ್ಜನಾ ಮೆರವಣಿಗೆಗೆ ಸಿದ್ಧವಾಗಿತ್ತು ಸುಂದರ ಮರದ ರಥ. ರಥವೇರಿ ಬರುವ ವಿಘ್ನ ನಿವಾರಕನನ್ನು ಕಂಡು ಪುಳಕಿತರಾದ ಭಕ್ತ ಸಾಗರ. ಎಲ್ಲೆಡೆ ಗಣೇಶ ಚತುರ್ಥಿಯ ಸಂಭ್ರಮ. ಗಣೇಶನ ಹಬ್ಬ ಅಂದ್ರೆ ಸಡಗರ. ಗಲ್ಲಿ ಗಲ್ಲಿಗಳಲ್ಲಿ ಡಿಜೆ, ಡೊಳ್ಳು ಕುಣಿತ, ವಿವಿಧ ಸ್ತಬ್ಧ ಚಿತ್ರಗಳು ಹಾಗೂ ಭವ್ಯ ಶೋಭಾಯಾತ್ರೆ ಇವೆಲ್ಲವೂ ಗಣಪನ ಉತ್ಸವವನ್ನು ಇನ್ನಷ್ಟು ಆಕರ್ಷಣೀಯವಾಗಿಸುತ್ತೆ. ಸಾಮಾನ್ಯವಾಗಿ ಗಣಪನ ವಿಸರ್ಜನಾ ಮೆರವಣಿಗೆ ವಾಹನಗಳಲ್ಲಿ ಸಾಗುತ್ತೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುಟ್ಟ ಗ್ರಾಮವೊಂದರ ಗಣೇಶೋತ್ಸವ ವಿಶಿಷ್ಟವಾಗಿತ್ತು. ಗಣೇಶೋತ್ಸವದ ವಿಸರ್ಜನಾ ಮೆರವಣಿಗೆಗೆಂದೇ ಆ ಊರಿನ ಜನ ಸುಂದರ ಕೆತ್ತನೆಯ ಮರದ ರಥವನ್ನೇ ನಿರ್ಮಿಸಿದ್ರು. ಆ ರಥವನ್ನ ಸುಮಾರು 2 ಕಿಲೋಮೀಟರ್ನಷ್ಟು ಎಳೆಯುವ ಗ್ರಾಮಸ್ಥರು ಗಣಪತಿಯ ಸೇವೆಯಲ್ಲಿ ಪಾಲ್ಗೊಂಡ್ರು. ಮರದ ರಥವೇರಿ ಬರುವ ವಿಘ್ನ ನಿವಾರಕನನ್ನ ಕಣ್ತುಂಬಿಕೊಳ್ಳಲು ಇಡೀ ಭಕ್ತ ವೃಂದವೇ ಕಾತುರವಾಗಿತ್ತು. ಹೌದು, ಈ ಸಾಂಪ್ರದಾಯಿಕ ಗಣಪತಿ ಉತ್ಸವ ಕಂಡು ಬಂದಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಮರೋಡಿ ಗ್ರಾಮದಲ್ಲಿ. ಈ ಊರಿನ ಪಿಜತ್ತಕಟ್ಟೆ ಗಣೇಶೋತ್ಸವ ಸಮಿತಿ ಗಣಪನ ಮೂರ್ತಿಯ ವಿಸರ್ಜನಾ ಮೆರವಣಿಗೆಗೆ ಭವ್ಯ ಮರದ ರಥವೊಂದನ್ನು ನಿರ್ಮಿಸಿದ್ರು. ಸರಿಸುಮಾರು 12 ವರ್ಷಗಳಿಂದ ಇದೇ ಮರದ ರಥದಲ್ಲಿ ಗಣಪನ ಭವ್ಯ ಶೋಭಾಯಾತ್ರೆ ಸಾಗ್ತಾ ಇದೆ. ಅಬ್ಬರ ಆಡಂಬರದ ಗಣೇಶೋತ್ಸವಗಳ ನಡುವೆ ಮರೋಡಿ ಗ್ರಾಮದ ಸಾಂಪ್ರದಾಯಿಕ ಚೌತಿ ಸಂಭ್ರಮ ವಿಶಿಷ್ಟವಾಗಿ ಗೋಚರಿಸುತ್ತೆ. ನಾವೊಂದು 28 ವರ್ಷದಿಂದ ಮರೋಡಿಯಲ್ಲಿ ಗಣೇಶೋತ್ಸವವನ್ನು ಆಚರಿಸಿಕೊಂಡು ಬಂದಿದ್ದೇವೆ. ಅದರಲ್ಲಿ ಒಂದು 6-7 ವರ್ಷ ಹೊತ್ಕೊಂಡು ಹೋಗಿ 2 ಕಿಲೋಮೀಟರ್ ಹೊತ್ಕೊಂಡು ಹೋಗಿ ಗಣಪತಿಯನ್ನು ವಿಸರ್ಜನೆ ಮಾಡುತ್ತಿದ್ದೆವು. ಅದರ ನಂತರ ಒಂದು 10 ವರ್ಷ ಟ್ರ್ಯಾಕ್ಟ್ರಲ್ಲಿ ಕೊಂಡೋಗಿ ವಿಸರ್ಜನೆ ಮಾಡುತ್ತಿದ್ದೆವು. ಈಗ ರಥವನ್ನು ಮಾಡಿ ರಥೋತ್ಸವ ಎಂದು ಎಲ್ಲರೂ ಸೇರಿ ಎಳೆದುಕೊಂಡು ಹೋಗಿ 2 ಕಿಲೋಮೀಟರ್ ದೂರದಲ್ಲಿ ಕೇಲ ನದಿಗೆ ವಿಸರ್ಜನೆ ಮಾಡುತ್ತೇವೆ. ಅದರಲ್ಲಿ ಕೂಡ ನಾವು ಎಲ್ಲ ಕಡೆಗಿಂತ ಒಂದು ವಿಜೃಂಭಣೆಯಲ್ಲಿ ಮಾಡುವುದು, ಖರ್ಚು ಕಡಿಮೆ ಮಾಡಿ ತುಂಬ ಒಳ್ಳೆಯ ರೀತಿಯಲ್ಲಿ ಜನಗಳಿಗೆ ಖುಷಿಯಾಗುವ ಥರ ಈ ಗಣೇಶೋತ್ಸವವನ್ನು ಮಾಡುತ್ತಾ ಬಂದಿದ್ದೇವೆ. ಸುಮಾರು 2 ಕಿಲೋಮೀಟರ್ ವಿಸರ್ಜನಾ ಮೆರವಣಿಗೆಯಲ್ಲಿ ರಥವನ್ನ ಎಳೆದುಕೊಂಡೇ ಗ್ರಾಮಸ್ಥರು ಸಾಗುತ್ತಾರೆ. ಈ ರಥವನ್ನ ಎಳೆಯುವುದು ಅಷ್ಟು ಸುಲಭದ ಮಾತಲ್ಲ. ಯಾಕಂದ್ರೆ ಎತ್ತರ ಹಾಗೂ ತಗ್ಗು ಪ್ರದೇಶದಲ್ಲಿ ರಥವನ್ನ ಎಳೆದೊಯ್ಯಲು ಎಚ್ಚರಿಕೆ ಅಗತ್ಯ. ಗಣಪನ ವಿಗ್ರಹವಿರುವ ಕಾರಣ ಸಮತೋಲನವೂ ಅತ್ಯಗತ್ಯ. ಪುಟಾಣಿ ಮಕ್ಕಳಿಂದ ಹಿಡಿದು ಊರ ಹಿರಿಯರವರೆಗೂ ಆಯಾಸರಹಿತವಾಗಿ ರಥ ಎಳೆದು ಬಳಿಕ ಕೇಳ ನದಿಯಲ್ಲಿ ಗಣಪನ ವಿಗ್ರಹವನ್ನು ಸಂಭ್ರಮದಿಂದ ವಿಸರ್ಜಿಸುತ್ತಾರೆ. ಕನ್ನಡ ಜಿಲ್ಲೆಯಲ್ಲಿ ಇದು 2ನೇ ರಥ. ಒಂದು ಮಂಗಳೂರು ವೆಂಕಟರಮಣ ದೇವಸ್ಥಾನದಲ್ಲಿ ಒಂದು ರಥ ಉಂಟು. ಅದರ ನಂತರ ಮರಡಿ ಪಿಜತ್ತಕಟ್ಟೆಯಲ್ಲಿ ಇದು 2ನೇ ರಥ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಒಂದು ವಿಶೇಷ ಅಲ್ವಾ ಇದು? ಎಲ್ಲೂ ಇಲ್ಲ ಇಲ್ಲಿ, ಅಂದರೆ ದಕ್ಷಿಣ ಕನ್ನಡದಲ್ಲಿ ದಕ್ಷಿಣ ಕನ್ನಡ ಎಲ್ಲೂ ಇಲ್ಲ. ಇದರ ವಿಶೇಷ ಅಂದರೆ ನಾವು ಇಲ್ಲಿಂದ 2 ಕಿಲೋಮೀಟರ್ ದೂರ ಎಳ್ಕೊಂಡೇ ಹೋಗೋದು. ಅದರಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇದು ವಿಶೇಷತೆ. ಯಾಕೆಂದರೆ ಎಲ್ಲಿ ಇಲ್ಲದೊಂದು ಮರದ ರಥವನ್ನು ನಿರ್ಮಿಸಿ ಗಣಪತಿಯನ್ನು ಅದರ ಮೇಲೆ ಕೂರಿಸಿಕೊಂಡು ಊರಿನ ಜನರು ಎಲ್ಲ ಸೇರಿ ಎಳೆದುಕೊಂಡು ಹೋಗುವುದು. ಚಡವು ಇರಲಿ ಮೇಲೆ ಏರ್ಕೊಂಡು ಹೋಗುವ ಮಾರ್ಗದಲ್ಲಿ ಕೂಡ ನಾವು ಎಳೆದುಕೊಂಡೇ ಹೋಗುವುದು. ಒಟ್ಟಾರೆ ಅಬ್ಬರದ ಟ್ಯಾಬ್ಲೋಗಳ ನಡುವೆ ಗ್ರಾಮಸ್ಥರ ಈ ರಥದ ಕಲ್ಪನೆ ವಿಶೇಷವೇ ಸರಿ. ಕಾಲವೆಷ್ಟು ಕಳೆದ್ರೂ ಸಾಂಪ್ರದಾಯಿಕವಾಗಿಯೇ ಗಣಪತಿ ಉತ್ಸವನ ನೆರವೇರಿಸುತ್ತೇವೆ ಎಂದು ಪಣ ತೊಟ್ಟಿದ್ದಾರೆ ಈ ಊರ ಗ್ರಾಮಸ್ಥರು.